ಉಡುಪಿ ನಗರ ಸೇರಿದಂತೆ ವಿವಿಧೆಡೆಗಳ ಮಸೀದಿಗಳಲ್ಲಿ ಬೆಳಕಿನಿಂದಲೇ ಈದ್ ನಮಾಜ್ ಮಾಡಲಾಯಿತು. ಹಬ್ಬದ ದಿನ ಮುಸ್ಲಿಂ ಬಾಂಧವರು ಮಸೀದಿಗಳಿಗೆ ತೆರಳಿ ಸಾಮೂಹಿಕ ನಮಾಜ್ ನಿರ್ವಹಿಸುತ್ತಾರೆ. ನಮಾಜ್ ಬಳಿಕ ಸಾಮೂಹಿಕ ಪ್ರಾರ್ಥನೆಯೂ ಸಂಪನ್ನಗೊಳ್ಳುತ್ತದೆ. ಹೀಗಾಗಿ ಈ ದಿನದಂದು ಬಹುತೇಕ ಎಲ್ಲಾ ಮಸೀದಿಗಳಲ್ಲೂ ಜನಜಂಗುಳಿ ಇರುತ್ತದೆ. ಶಾಂತಿ ಸಂದೇಶ ಸಾರುವ ವಿಶ್ವ ಭ್ರಾತೃತ್ವದ ಸಂಕೇತವಾದ ಈ ಹಬ್ಬದ ಸಂದರ್ಭ ಮುಸ್ಲಿಂ ಬಾಂಧವರು ಹೊಸ ಬಟ್ಟೆ ತೊಟ್ಟು ಸಂಭ್ರಮಿಸುತ್ತಾರೆ. ಬಕ್ರೀದ್ ಹಬ್ಬ ಬಂತು ಅಂದರೆ ಮಕ್ಕಳು ವಿಶೇಷ ರೀತಿಯಲ್ಲಿ ಸಂಭ್ರಮಿಸುತ್ತಾರೆ. ಇದಕ್ಕೆ ಕಾರಣ ನಗದು ರೂಪದಲ್ಲಿ ಮಕ್ಕಳಿಗೆ ಸಿಗುವ ದಾನ. ಹೌದು, ಪೆರ್ನಾಲ್ ಎಂದು ಕರೆಸಿಕೊಳ್ಳುವ ಈ ಹಬ್ಬದಂದು ಹಿರಿಯರು ಕಿರಿಯರಿಗೆ ಹಣ ನೀಡುವ ಸಂಪ್ರದಾಯವಿದೆ. ಹಾಗಂತ ಕಿರಿಯರು ಹಿರಿಯರಿಗೆ ಕೊಡಬಾರದೆಂದೇನಿಲ್ಲ. ಇದಕ್ಕೆ ವಯಸ್ಸಿನ ಭೇದವಿಲ್ಲ. ಆದರೆ ಸಾಮಾನ್ಯವಾಗಿ ಮಕ್ಕಳಿಗೆ ದೊಡ್ಡವರು ಹಣ ನೀಡುವ ಪದ್ಧತಿ ಇದೆ. ಹೀಗಾಗಿ ಈದ್ ಉಲ್ ಫಿತರ್ ದಿನ ಮಕ್ಕಳು ಗರಿಗರಿ ನೋಟು ಹಿಡಿದು ಕುಣಿಯುತ್ತಾರೆ. ಬೆಳಕಿನ ಹೊತ್ತು ಸಾಮೂಹಿಕ ನಮಾಜಿನ ಬಳಿಕ ಮುಸ್ಲಿಂ ಬಾಂಧವರು ಬಂಧು ಮಿತ್ರರ ಮನೆಗಳಿಗೆ ತೆರಳುವುದು ವಾಡಿಕೆ. ಬಂಧು ಮಿತ್ರರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ತಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸುವಂತೆ ಕೋರಿಕೊಳ್ಳುತ್ತಾರೆ. ಹಾಗಂತ ಇದು ಮುಸಲ್ಮಾನ ಬಾಂಧವರಿಗೆ ಮೀಸಲಾದ ಹಬ್ಬವಲ್ಲ. ಹಿಂದೂ ಕ್ರಿಶ್ಚಿಯನ್ ಬಾಂಧವರನ್ನು ಮನೆಗೆ ಕರೆಯಲಾಗುತ್ತದೆ. ನೆರೆಹೊರೆಯವರಿಗೂ ಬಿರಿಯಾನಿ ಹಂಚಿ ಸಿಹಿ ಕೊಟ್ಟು ಸತ್ಕರಿಸುವ ಪದ್ಧತಿ ಎಲ್ಲೆಡೆ ನಡೆದುಕೊಂಡು ಬಂದಿದೆ. ಒಟ್ಟಾರೆ ಶಾಂತಿ, ಸೌಹಾರ್ದತೆ ಮತ್ತು ವಿಶ್ವ ಭ್ರಾತೃತ್ವವನ್ನು ಈದ್ ಉಲ್ ಫಿತರ್ ಹಬ್ಬ ಜಗತ್ತಿಗೆ ಸಾರುತ್ತದೆ. ಈ ಬಾರಿ ಕರ್ನಾಟಕದ ಕೆಲ ಪ್ರದೇಶ ಮತ್ತು ಕೇರಳ ರಾಜ್ಯದಲ್ಲಿ ಮಹಾಮಳೆಯಿಂದಾಗಿ ಸಾವಿರಾರು ಜನ ಸಂಕಷ್ಟದಲ್ಲಿದ್ದಾರೆ. ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಮನೆ ಮಠ ಕಳೆದುಕೊಂಡವರ ಲೆಕ್ಕ ಸಿಗುತ್ತಲೇ ಇಲ್ಲ. ಹೀಗಾಗಿ ಆಡಂಬರದ ಹಬ್ಬ ನಡೆಸದಿರಲು ಮುಸಲ್ಮಾನ ಬಾಂಧವರು ನಿರ್ಧರಿಸಿದ್ದಾರೆ. ನಿನ್ನ ನೆರೆಹೊರೆಯವರು ಸಂಕಷ್ಟದಲ್ಲಿರುವಾಗ ನೀನು ಸಂಭ್ರಮ ಪಡಬೇಡ, ಅವರ ನೆರವಿಗೆ ಧಾವಿಸು ಎನ್ನುತ್ತದೆ ಪ್ರವಾದಿ ಸಂದೇಶ. ಈ ಹಿನ್ನೆಲೆಯಲ್ಲಿ ಮುಸಲ್ಮಾನ ಬಾಂಧವರು ಸರಳವಾಗಿ ಹಬ್ಬ ಆಚರಿಸಲು ತೀರ್ಮಾನಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಹಬ್ಬವನ್ನು ಸರಳವಾಗಿ ಆಚರಿಸಲು ಒತ್ತು ನೀಡುವಂತೆ ಸಂದೇಶಗಳು ಹರಿದಾಡುತ್ತಿವೆ. ನನಗೆ ಕನ್ನಡ ಸ್ವಲ್ಪ ಬರಲ್ಲ, ಉರ್ದಲ್ಲಿ ಹೇಳ್ತೀನಿ. ಇವತ್ತು ನಾವು ಈದ್ ಉಲ್ ಅಜಾ ನಮಾಜ್ ಓದಿವಿ, ಮತ್ತು ನಾವು ಕುರ್ಬಾನಿ ಮಾಡ್ತೀವಿ. ಮತ್ತು ಇವತ್ತು ಹಬ್ಬ ನಲ್ಲಿ ನಾವು ಕೇರಳ ಅಲ್ಲಿ ಸೈಲಾಬ್ ಬಂದಿದ್ದು, ಆ ಸೈಲಾಬ್ನಲ್ಲಿ ಎಲ್ಲರಿಗೆ ನಾವು ಎಲ್ಲ ಮಾಡಿ ಎಲ್ಲರಿಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಮತ್ತೆ ಏನಂದರೆ ನಾವು ದೇವರಿಂದ ಪ್ರಾರ್ಥನೆ ಮಾಡ್ತೀವಿ. ದೇವರು ಎಲ್ಲರಿಗೆ ಒಳ್ಳೆ ಇರಬೇಕು, ಒಳ್ಳೆ ಇರಬೇಕು, ನಮ್ಮ ದೇಶ ಒಳ್ಳೆ ಆಗಬೇಕು. ನಾವು ಎಲ್ಲ ಒಂದೇ ಆಗಿ ಇರಿದ್ರೆ ದೇವ್ರ ಕಡೆಯಿಂದ ಅಲ್ಲಾಹ್ ತಬಾರಕ ತಾಲ ಮದತ್ ಮಾಡ್ತಾನೆ.